ಉಲಂಪೇಟೆದ ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರದ ಪ್ರಮುಖರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪೋದು ಧರ್ಮಾಧಿಕಾರಿ ಪೂಜ್ಯ ಕಾವಂದೇರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರನ್ನು ಭೇಟಿಯಾದ ಭಜನಾ ಮಂದಿರದ ಬ್ರಹ್ಮಕಲಶೋತ್ಸವದ ವಿನಂತಿ ಪತ್ರನ ಕೊಡ್ದು ಮನವಿ ಮಂತೊಂಡರು. ತೊಕ್ಕೋಟು ಉಲಂಪೇಟೆದ ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರ 75 ವರ್ಷದ ಅಮೃತ ಮಹೋತ್ಸವದ ಸಂದರ್ಭಡ್ ಜೀರ್ಣೋದ್ಧಾರದ ಬೇಲೆ ಆದ ನವೀಕರಣ ಆದ ಮಾರ್ಚ್ ತಿಂಗಳು ಪುನರ್ ಪ್ರತಿಷ್ಠಾ ಕಲಶಾಭಿಷೇಕಗ ತಯಾರಾವೊಂದುಂಡು. ಈತನಿಂಗನೆ ಮುಕ್ಕಾಲ್ವಾಸಿ ಬೇಲೆಲು ಮುಗಿದು ಆಕೇರ್ದ ಹಂತದ ಬೇಲೆಲು ಆವೊಂದುಂಡು. ಈ ಹಂತಡ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ದು ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರನ್ನು ಭೇಟಿಯಾದ ಕ್ಷೇತ್ರದ ಜೀರ್ಣೋದ್ಧಾರದ ಬೇಲೆಗೆ ಸಗಾಯಗ ಮನವಿ ಮಂತೊಂಡರು. ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರದ ಉಪಾಧ್ಯಕ್ಷರು ಸಚೀಂದ್ರ ಸಾಲ್ಯಾನ್ ಇನ್ನಿತ ಬಗೆಟ್ ಪೊಲಬ್ ಕೊರಿಯರು. ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರ ತೊಕ್ಕೋಟು 1947ನೇ ಇಸವಿ ಶ್ರೀಯುತ ಬರಪ್ಪ ಐತಪ್ಪ ಬೆಲ್ಚಾಳ ಬಂದಿನಾರು ಉದರವಾದ ಕೊಡ್ತಿನಂಚಿನ ಈ ಭೂಮಿಡ್ ಈ ಶ್ರೀಯುತ ಈಶ್ವರ್ ಮೇರ್ನವಂಜಿ ನೇತೃತ್ವ ಆ ಸಮಯದ ಸದಸ್ಯರನ್ನ ಕೊಲ್ಲ ಅಂಚನೆ ಊರ್ಧ ಜನಕಲ್ನ ಸಹಕಾರಡು ಮಂದಿರ ನಿರ್ಮಾಣವಾದ ಈ ಒಂಜಿ ಉಳ್ಳಾಳ ವಲಯಡು ಧರ್ಮದ ಪ್ರಭಾವನೆ ಉದ್ದೀಪನ ಮತ್ತಿನ ಸಂಸ್ಥೆ ಆದಿದ್ದು 1997ನೇ ಇಸವಿಡ್ ಪುನರಪಿ ಜೀರ್ಣೋದ್ಧಾರ ಆಡಲ್ಲ ಮಂದಿರದ ಗೋಪುರಡು ಶಿಥಿಲವಾದ ಮಂದಿರದ ಉಲಾಯಿ ಬಿಂಬದ ಉಲಾಯಿ ನೀರು ಬೂರ್ನ ಹಿಡಿದವರ ಮಂದಿರವನ್ನು ಪುನರಚಿತ ಮಾಡಿಕೊಡುವ ಉದ್ದೇಶದಿಂದ ಎಂಕಲ ಮಂದಿರದ ಅಧ್ಯಕ್ಷರಾಗಿದ್ದ ಶ್ರೀಯುತ ಟಿ.ಎನ್. ಗಟ್ಟಿ ಮೇರ್ನೊಂಜಿ ನೇತೃತ್ವಗಳು ಸಭೆ ಜರುಗಿಸಿದ್ದು ಮಂದಿರ ನಿರ್ಮಾಣ ಮಾಡಿಕೊಡುವಂತ ಒಂಜಿ ಉದ್ದೇಶದಿದ್ದು ಮಂದಿರಡು ನಗರ ಭಜನೆ ಸತ್ಯನಾರಾಯಣ ಪೂಜೆ ಹರಿಕತೆ ತೀರ್ಥಕ್ಷೇತ್ರಗಳ ಸಂದರ್ಶನ ಕಾರ್ಯಕ್ರಮದ ಮುಖಾಂತರ ಒಟ್ಟು ಮಲ್ತಿನಂಚಿನ 34 ಲಕ್ಷ ರೂಪಾಯಿನ ಜನಕಲ್ನ ಸಹಾಯ ತೆಗೆದಂಚಿನ ಇತರ ಅಂಜಿ ಕಾಣಿಕೆಯನ್ನು ತೆಗೆದು ಈ ಮುಟ 52 ಲಕ್ಷ ರೂಪಾಯಿ ಮಂದಿರದ ನಿರ್ಮಾಣ ಅದು ನನ್ನ ದುಮ್ಮದ ಕೆಲಸ ಜನಕಲ್ನ ಸಹಾಯ ನಮ್ಮ ಊರ್ಧ ಜನಕಲ್ನ ಸಹಾಯ ಆಯರಂಡು ಅಂಚನೆ ಮಾರ್ಚ್ 27 ತಾರೀಕು ಸೋಮವಾರ ದಿನ ಬುಲ್ಪುಗು ಪುನರ್ ಪ್ರತಿಷ್ಠೆ ಪಕ್ಕ ಕಲಶಾಭಿಷೇಕ ನಡೆಸಿದ್ದು ಈ ಒಂದು ಮಂದಿರ ಊರಿಗೂ ಲೋಕಾರ್ಪಣೆ ಆದ ಸಮಾಜ ಸೇವೆ ಮುಖ್ಯ ಆದ ನಡಪೆರೆ ಉಂಟು. ಈ ಉದ್ದೇಶದ ನಿಮಿತ್ತ ಇನಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಕಾಮಂದರನ್ನು ಭೇಟಿಯಾದ ಅರ್ನ ಆಶೀರ್ವಾದವನ್ನು ಪಡೆದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿದ್ದು. ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರದ ಅಧ್ಯಕ್ಷರು ಟಿ.ಎನ್. ಗಟ್ಟಿ, ಕೋಶಾಧಿಕಾರಿ ಮೋಹನ್ ಬಂಗೇರ, ಸಂಘಟನಾ ಕಾರ್ಯದರ್ಶಿ ಉಮೇಶ್ ಬಿಎಂ, ಕಾರ್ಯಕಾರಿ ಸಮಿತಿಯ ಹಿರಿಯ ಸದಸ್ಯರು ದೇವದಾಸ್ ಕಾಯಂಗಳ, ಗಂಗಯ್ಯ ಗಟ್ಟಿ, ಪೋಸಕೂರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಈ ಪೊರ್ತೋಟು ಗೇತೆರು.